ವಿದೇಶಗಳಲ್ಲಿ ಮಾಡೆಲಿಂಗ್, ಬ್ಯೂಟಿಷಿಯನ್ ಮತ್ತು ಫ್ಯಾಷನ್ ಉದ್ಯಮದಲ್ಲಿ ಲಾಭದಾಯಕ ವೃತ್ತಿ ಜೀವನದ ಭರವಸೆ ನೀಡಿ ಕೇರಳದ ಯುವತಿಯರನ್ನ ದುಬೈಗೆ ಆಕರ್ಷಿಸಿ ಬಳಿಕ ಅಲ್ಲೇ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದಂಧೆಗೆ ದೂಡುತ್ತಿದ್ದ ಅಂತಾರಾಷ್ಟ್ರೀಯ ಮಾನವ ಕಳ್ಳಸಾಗಣೆ ಸಿಂಡಿಕೇಟ್ ಅನ್ನ ಕೊಚ್ಚಿ ನಗರ ಪೊಲೀಸರು ಭೇದಿಸಿದ್ದಾರೆ. ದುಬೈನಲ್ಲಿ ಕಳ್ಳಸಾಗಣೆದಾರರ ಬಂಧನದಿಂದ ತಪ್ಪಿಸಿಕೊಂಡು ಕೇರಳಕ್ಕೆ ಮರಳಿದ ಇಬ್ಬರು ಸಂತ್ರಸ್ತೆಯರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ ಕೊಚ್ಚಿ ನಗರ ಪೊಲೀಸ್ ಆಯುಕ್ತ ಕಾಳಿರಾಜ್ ಮಹೇಶ್ ಕುಮಾರ್ ಅವರ ಆದೇಶದ ಮೇರೆಗೆ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ತಂಡವು ಈಗಾಗಲೇ ಪ್ರಮುಖ 3 ಮಹಿಳಾ ಆರೋಪಿಗಳನ್ನು ಬಂಧಿಸಿದೆ. ಟಾಯ್ಸಿ ಸಿಂಧು, ಮಾಡೆಲ್ ಅಲಿನಾ ಅಬ್ರಹಾಂ, ಮಾಂಜಿಮಾ ಬಂಧಿತ ಮಹಿಳೆಯರು. ಸಂತ್ರಸ್ತರು ಪೊಲೀಸರಿಗೆ ನೀಡಿರುವ ರಹಸ್ಯ ಕ್ಯಾಮೆರಾ ಹೇಳಿಕೆಗಳು ಈ ದಂಧೆಯ ಕ್ರೌರ್ಯವನ್ನ ಬಿಚ್ಚಿಟ್ಟಿವೆ. 2 ತಿಂಗಳ ವಿಸಿಟಿಂಗ್ ವೀಸಾದಲ್ಲಿ ದುಬೈ ತಲುಪಿದ ತಕ್ಷಣ ಯುವತಿಯರ ಪಾಸ್ಪೋರ್ಟ್, ಮೊಬೈಲ್ ಮತ್ತು ಹಣವನ್ನ ಕಸಿದುಕೊಳ್ಳಲಾಗ್ತಿತ್ತು. ಅವರನ್ನ ಫ್ಲಾಟ್ಗಳಲ್ಲಿ ಬಂಧಿಸಿ ತಂಪು ಪಾನೀಯಗಳಲ್ಲಿ ಮಾದಕ ದ್ರವ್ಯ ಬೆರೆಸಿ ಪ್ರಜ್ಞೆ ತಪ್ಪಿಸಲಾಗ್ತಿತ್ತು. ಅರೆಪ್ರಜ್ಞಾ ಸ್ಥಿತಿಯಲ್ಲಿದ್ದ ಯುವತಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡು ಆ ದೃಶ್ಯಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಿತ್ತು. ಈ ವಿಡಿಯೋಗಳನ್ನ ಅವರ ಕೇರಳದಲ್ಲಿರುವ ಕುಟುಂಬಸ್ಥರಿಗೆ ಕಳುಹಿಸುವುದಾಗಿ ಬೆದರಿಸಿ ನಿರಂತರವಾಗಿ ಲೈಂಗಿಕ ದಂಧೆಗೆ ಬಳಸಲಾಗ್ತಿತ್ತು. ವಿರೋಧಿಸಿದವರ ಮೇಲೆ ಭೀಕರ ದೈಹಿಕ ಹಲ್ಲೆ ನಡೆಸಲಾಗ್ತಿತ್ತು. ಒಂದು ವೇಳೆ ಪೊಲೀಸರಿಗೆ ದೂರು ನೀಡಿದರೆ ಮಗುವನ್ನ ಕೊಲ್ಲುವುದಾಗಿ ದೂರುದಾರೆ ಮಹಿಳೆಗೆ ಬೆದರಿಕೆ ಹಾಕಲಾಗಿತ್ತು. ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತ ಮತ್ತು ಐಟಿ ಕಾಯ್ದೆಯಡಿ ಸಾಮೂಹಿಕ ಅತ್ಯಾಚಾರ, ಮಾನವ ಕಳ್ಳ ಸಾಗಣೆ ಹಾಗೂ ಹಲ್ಲೆಯಂತಹ ಕಠಿಣ ಸೆಕ್ಷನ್ಗಳನ್ನು ದಾಖಲಿಸಿದ್ದಾರೆ. ಸಂತ್ರಸ್ತರು ಅಥವಾ ಅವರ ಕುಟುಂಬಸ್ಥರು ಯಾವುದೇ ಭಯವಿಲ್ಲದೆ ನೇರವಾಗಿ ದೂರು ನೀಡಿ ಎಂದು ಕೊಚ್ಚಿ ನಗರ ಪೊಲೀಸ್ ಆಯುಕ್ತ ಕಾಳಿರಾಜ್ ಮಹೇಶ್ ಕುಮಾರ್ ಮನವಿ ಮಾಡಿದ್ದಾರೆ.